ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿಯ ಆಶ್ರಯದಲ್ಲಿ ಮತದಾನ ಮಾಡಬನ್ನಿ ಜಾಗೃತಿ ಜಾಥಾ ವಾಹನಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಚಾಲನೆಯನ್ನ ನೀಡಿದರು. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾರರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಾಹನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಾಹನ ಜಾಥಾದಲ್ಲಿ ಕನ್ನಡ ಹಾಗೂ ತುಳು ಭಾಷೆಯಲ್ಲಿ ಮತದಾರರಿಗೆ ಅರಿವು ಮೂಡಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಸೆಲ್ವಮಣಿ ಆರ್ ಹೇಳಿದರು. ವೆಹಿಕಲ್ ಅನ್ನು ಈಗ ನಮ್ಮ ಜಿಲ್ಲಾಧಿಕಾರಿಗಳು ಫ್ಲಾಗ್ ಆಫ್ ಮಾಡಿದ್ರು. ನಮ್ಮ ಇದು ಮುಖ್ಯ ಉದ್ದೇಶ ಏನಂತ ಎಲ್ಲ ಕಡೆನೂ ಹೋಗಿ ಇದು ಪ್ರಚಾರ ಮಾಡ್ತು. 2-3 ವಿಚಾರಗಳು. ಒಂದು, ಗೋ ಆ್ಯಂಡ್ ವೆರಿಫೈ ಅಂತ ಕ್ಯಾಂಪೈನು. ಪ್ರತಿಯೊಬ್ಬರು ಕೂಡ ಅವರು ವೋಟರ್ ಐ ಡಿಯನ್ನು ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡೋದು. ಎರಡನೇದು, ನಾವು ಈಗಾಗಲೇ ಒಂದು ಟೋಲ್ ಫ್ರೀ ನಂಬರನ್ನು ಪ್ರಾರಂಭ ಮಾಡಿದ್ದೇವೆ. ಆ ಟೋಲ್ ಫ್ರೀ ನಂಬರ್ 1950 ಅದನ್ನು ಕೂಡ ಜನರಿಗೂ ತಿಳಿಸೋದು. ಮೂರನೇದು, ಏಪ್ರಿಲ್ 18ನೇ ತಾರೀಕು ನಮ್ಮ ಲೋಕಸಭಾ ಚುನಾವಣೆ ಇದೆ. ಪ್ರತಿಯೊಬ್ಬರು ಕೂಡ ಮತದಾನ ಹಾಕಿ ಅಂತ ನಿಟ್ಟಿನಲ್ಲಿ ಹಾಕಿದ್ದೇವೆ. ಈ ವೇಳೆ ಪಾಲಿಕೆಯ ಕಮಿಷನರ್ ಮೊಹಮ್ಮದ್ ನಜೀರ್, ಜಿಲ್ಲಾ ವಾರ್ತಾಧಿಕಾರಿ ರೋಹಿಣಿ ಮತ್ತಿತರರು ಹಾಜರಿದ್ದರು.